ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ದುಡಿತಾ ಇದ್ದ 10 ಮಂದಿ ಗುತ್ತಿಗೆ ಕಾರ್ಮಿಕರನ್ನ ವಿನಾಕಾರಣ ಕೆಲಸದಿಂದ ನಿರಾಕರಿಸಿದ ಸಾಯಿ ಸೆಕ್ಯೂರಿಟಿ ಸಂಸ್ಥೆಯ ವಿರುದ್ಧ ಸಿಐಟಿಯು ವತಿಯಿಂದ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಯಿತು। ಈ ವೇಳೆ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ವೆಲ್ನಾಕ್ ಆಸ್ಪತ್ರೆಯ ಅಧೀಕ್ಷಕಿ ಶಕುಂತಲಾ ಆಸ್ಪತ್ರೆಯನ್ನ ಅಪ್ಪನ ಮನೆ ಆಸ್ತಿಯಂತೆ ಬಳಸಿಕೊಳ್ಳುತ್ತಿದ್ದಾರೆ। ನಾವು ಅವರ ಕಾಲು ಹಿಡಿಯುತ್ತಿಲ್ಲ, ನಾವು ಅವರ ಕಾಲು ಹಿಡಿದು ನೆಲಕ್ಕೆ ಹೊಡೆಯುತ್ತೇವೆ। ಕಾರ್ಮಿಕರಿಗೆ ಮೋಸ ಮಾಡಿದರೆ ಯಾರೂ ಕೂಡ ಉದ್ಧಾರವಾಗುವುದಿಲ್ಲ ಎಂದು ಆಸ್ಪತ್ರೆಯ ಆಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು। ಯೂನಿಯನ್ ಯೂನಿಯन ಕೇಳಲೆ ಅದ ಕಾಲು ಮತ್ತು ನೆಲಕ್ಕೆ ಹಾಕೊಡು ಏರು ಮೂರು ಸೂಪರ್ವೈಸರ್ ಉಳ್ಳೆ ಆ ನಮ್ಮನ ದುರಂಕಾರಿ ಅವಾಗ ಯಾನ ಮೂಲ ಪರ ಕೇಳೋದಿಲ್ಲ ಕಂಡೇನೆ ಕಲ್ವಲಕ್ಕ ತೂಪೇರತ್ತ ಮಕ್ಕಳು ಮೂಲ